ಬೆಳ್ತಂಗಡಿಯ ಸೌಜನ್ಯ ಅತ್ಯಾಚಾರ ಹತ್ಯೆ ಪ್ರಕರಣದ ಮರುತನಿಖೆಗೆ ಆಗ್ರಹಿಸಿ ಸೌಜನ್ಯ ಪ್ರಕರಣ ಒಕ್ಕಲಿಗರ ಜಿಲ್ಲಾ ಹೋರಾಟ ಸಮಿತಿಯ ನೇತೃತ್ವದಲ್ಲಿ 2 ದಿನಗಳ ಕಾಲ ಧರಣಿ ಮಂಗಳೂರಿನ ಮಿನಿ ವಿಧಾನಸೌಧದ ಎದುರು ಮಂಗಳವಾರ ಆರಂಭಗೊಂಡಿತ್ತು. ಸೌಜನ್ಯ ಪ್ರಕರಣವನ್ನು ನಿವೃತ್ತ ನ್ಯಾಯಾಧೀಶರ ಮೂಲಕ ಮರುತನಿಖೆ ನಡೆಸಬೇಕು, ತನಿಖಾಧಿಕಾರಿಯನ್ನ ಕೂಡ ತನಿಖೆಗೆ ಒಳಪಡಿಸಬೇಕು, ಮರು ತನಿಖೆಗೆ ಆದೇಶ ಮಾಡುವವರೆಗೂ ಹೋರಾಟ ಮುಂದುವರಿಸಲಾಗುವುದು, ಕಾನೂನಾತ್ಮಕ ಹೋರಾಟವನ್ನು ರಾಜ್ಯಾದ್ಯಂತ ವಿಸ್ತರಣೆ ಮಾಡಲಾಗುವುದು ಎಂದು ಧರಣಿ ನಿರತರು ತಿಳಿಸಿದ್ದಾರೆ. ಮಂಗಳೂರು, ಬೆಳ್ತಂಗಡಿ, ಸುಳ್ಯ, ಪುತ್ತೂರು, ಸುಳ್ಯ, ವಿಟ್ಲ, ಕಡಬ ಹೀಗೆ ವಿವಿಧ ಕಡೆಯ ಒಕ್ಕಲಿಗರ ಸಮುದಾಯದ ಸಂಘಟನೆಗಳು ಇಂದು ಆರಂಭಗೊಂಡ ಪ್ರತಿಭಟನೆಗೆ ಸಾಥ್ ನೀಡಿವೆ. ನಮಗೆ ಯಾರ ಬಗ್ಗೆಯೂ ದ್ವೇಷ ಇಲ್ಲ, ತನಿಖಾಧಿಕಾರಿಗಳ ಲೋಪದಿಂದ ಅಮಾಯಕರು ಬಂಧನಕ್ಕೆ ಒಳಗಾಗಿ ಶಿಕ್ಷೆಯನ್ನು ಅನುಭವಿಸುವಂತೆ ಆಗಿದೆ. ಆದ್ದರಿಂದ ವಿದ್ಯಾವಂತರ ಜಿಲ್ಲೆಯಲ್ಲಿ ಇಂತಹ ಘಟನೆಗಳು ಮರುಕಳಿಸಬಾರದು, ಕೂಡಲೇ ನೈಜ ಅಪರಾಧಿಗಳನ್ನು ಬಂಧಿಸಲು ಕ್ರಮವನ್ನು ಕೈಗೊಳ್ಳಬೇಕು ಎಂದು ಜಿಲ್ಲಾ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ ಬಾಲಕೃಷ್ಣ ಡಿಬಿ ಆಗ್ರಹಿಸಿದ್ದಾರೆ. ಗುರುದೇವ್, ಕಿರಣ್ ಬುಡ್ಲೆಗುತ್ತು ಸೇರಿದಂತೆ ಹಲವು ಮಂದಿ ಒಕ್ಕಲಿಗ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಒಕ್ಕಲಿಗರ ಯಾನೆ ಗೌಡರ ಸೇವಾ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ತಾಲೂಕಿನ ಪ್ರಮುಖರು, ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಹೋರಾಟವನ್ನು ನಾವು ಮಾಡ್ತಾಯಿದ್ದೇವೆ. ಇದು ಸೌಜನ್ಯ ಪ್ರಕರಣ. ಸೌಜನ್ಯ ಎಂಬ ಒಬ್ಬಳು ವಿದ್ಯಾರ್ಥಿನಿಯನ್ನು, 17 ವರ್ಷದ ವಿದ್ಯಾರ್ಥಿನಿಯನ್ನು 9/10/2011ರಲ್ಲಿ ಅವಳು ಕಾಲೇಜಿಂದ ಬರುವಾಗ ಅವಳನ್ನು ಕಿಡ್ನ್ಯಾಪ್ ಮಾಡಿ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದಂಥ ಪ್ರಕರಣ. ಈ ಪ್ರಕರಣದಲ್ಲಿ ನಮಗೆ ನ್ಯಾಯ ಸಿಗಬೇಕು, ಸತ್ಯ ಧರ್ಮ ಪ್ರಕಾರ ಈ ನ್ಯಾಯ ಸಿಗಬೇಕು ಅಂತ ಹೇಳುವಂಥ ನಮ್ಮ ಹೋರಾಟ. ಒಂದು ಹಂತದಲ್ಲಿ ಈ ಇದನ್ನು ತನಿಖೆಯನ್ನು ಮಾಡಿದಂತಹ ಅಧಿಕಾರಿ ವರ್ಗದವರು, ಆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಮತ್ತು ವೈದ್ಯರು ಇದನ್ನು ತನಿಖೆಯ ವಿಷಯವನ್ನು ದಾರಿ ತಪ್ಪಿಸಿ ನಂತರ ಅದು CODಗೆ ಹೋಯಿತು, ಆನಂತರ CBIಗೆ ಹೋಯಿತು. ಆದರೆ ಸರಿಯಾದ ಗೋಲ್ಡನ್ ಅವರ್ಸಲ್ಲಿ ಮಾಡಬೇಕಾದಂಥ ತನಿಖೆ ಅದು ದಾರಿ ತಪ್ಪಿ ಇವತ್ತು ನಮಗೆ ಒಬ್ಬ ಸಂತೋಷ್ ರಾವ್ ಅಂತ ಹೇಳುವ ಒಬ್ಬ ಅಪರಾಧಿಯನ್ನು ಸುಮ್ಮನೆ ಅವನನ್ನು ಹಿಡಿದು ಅವನ ಮೇಲೆ ಆಪಾದನೆ ಹಾಕಿ ಆ ಕೇಸು ಕಳೆದ ಜೂನ್ ತಿಂಗಳಲ್ಲಿ ಅವರು ನಿರಪರಾಧಿ ಮತ್ತು ಅವರು ಈ ಕೃತ್ಯ ಮಾಡೋದಕ್ಕೆ ಯಾವುದೇ ರೀತಿಯ ಶಕ್ತರಲ್ಲ ಅಂತ ಹೇಳುವಂಥ ತೀರ್ಮಾನ ಬಂದಿದೆ. ಮತ್ತು ಕೋರ್ಟು ಕೂಡ ಇದನ್ನು ಹೇಳಿದೆ, ಕೋರ್ಟಿನ ಜಜ್ಮೆಂಟಲ್ಲಿ ಹೇಳಿದೆ ಅಂತ ಹೇಳಿದರೆ ತನಿಖಾಧಿಕಾರಿಗಳನ್ನೇ ತನಿಖೆ ಮಾಡೋದು ಸೂಕ್ತ ಅಂತ. ಆ ವಿಚಾರವನ್ನು ಮುಂದಿಟ್ಟುಕೊಂಡು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಒಕ್ಕಲಿಗ ಸಮುದಾಯ ಇವತ್ತು ಈ ಹೋರಾಟವನ್ನು ಕೈಗೊಂಡಿದೆ. ನಮಗೆ ನಮ್ಮ ಸ್ವಾಮೀಜಿಗಳಾದಂಥ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು, ಆದಿಚುಂಚನಗಿರಿ ಮಠ ಇವರ ಆಶೀರ್ವಾದದೊಂದಿಗೆ ಅವರು ಕೂಡ ನಮಗೆ ಈ ಹೋರಾಟಕ್ಕೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಇದು ಬರೀ ಒಬ್ಬಳು ಸೌಜನ್ಯ ಅಂತೇಳುವ ಹೆಣ್ಣುಮಗಳ ಅತ್ಯಾಚಾರ ಮತ್ತು ಕೊಲೆ ಮಾತ್ರ ಅಲ್ಲ, ಇದು ಎಲ್ಲ ವರ್ಗದ ಹೆಣ್ಣು ಮಕ್ಕಳು, ಎಲ್ಲ ಜಾತಿ ಮತ ಭೇದವನ್ನು ಹೊರತುಪಡಿಸಿ ಈ ಹೋರಾಟ ನಡೀತಾ ಇದೆ. ಇದಕ್ಕೆ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಮಹಿಳೆಯರು ಮತ್ತು ನಾಗರಿಕ ಬಂಧುಗಳು ಇದಕ್ಕೆ ನಮಗೆ ಸಹಕಾರ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಇತ್ತೀಚಿನ ದಿವಸಗಳಲ್ಲಿ ನಡೆದಕ್ಕಂಥ ಈ ಘಟನೆಗಳನ್ನು ನಾವು ನೋಡಿದರೆ ನಾವು ಸ್ವತಂತ್ರ ರಾಷ್ಟ್ರದಲ್ಲಿ ಇದ್ದೇವೋ ಅಥವಾ ಇನ್ನು ಯಾವುದೋ ಒಂದು ಕಡೆ ಇದ್ದೇವೋ ಅಂತಕ್ಕಂಥ ಭಾವನೆ ನಮಗೆ ಬರ್ತದೆ. ನಾವಿಲ್ಲಿ ಈ ವಿಚಾರವನ್ನು ಹೇಳ್ತಾ ಇರುವಂಥದ್ದು ಸೌಜನ್ಯ ಅನ್ನತಕ್ಕಂಥ 17 ವರ್ಷದ ಅಪ್ರಾಪ್ತ ಬಾಲಕಿ ಸುಮಾರು 11 ವರ್ಷಗಳ ಹಿಂದೆ ಅತ್ಯಾಚಾರಕ್ಕೆ ಒಳಪಟ್ಟು ಹತ್ಯೆಯಾದಂಥ ಈ ಘಟನೆಯನ್ನು ಉದಾಹರಿಸಿಕೊಂಡು ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿರುವಂತೆ 11 ವರ್ಷ ತನಿಖೆ ನಡೆದು CBI ಕೋರ್ಟು ತನ್ನ ಜಡ್ಜ್ಮೆಂಟನ್ನು ಕೊಟ್ಟಿದೆ. ಅದರಲ್ಲಿ ಯಾರು ಅಪರಾಧಿ ಅಂತ ಹೇಳಿಕೊಂಡು ಅಂದಿನ ದಿನ ಅಪರಾಧಿಯಲ್ಲ ಆರೋಪಿ ಅಂತ ಆವತ್ತಿನ ದಿನ ಹೇಳಲ್ಪಟ್ಟರು ಅವರು ನಿರಪರಾಧಿ ಅಂತಕ್ಕಂಥ ತೀರ್ಮಾನ ಬಂದಿದೆ. ಹಾಗಾದರೆ ಇಲ್ಲಿ ನಮ್ಮ ಕಡೆ ಇರುವಂಥ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ ಏನು ಅಂತಂದರೆ, ಹತ್ಯೆ ಆಗಿದೆ, ಅತ್ಯಾಚಾರ ಆಗಿದೆ, ಅದೊಂದು ಉಗ್ರವಾದಂಥ ಕುಕೃತ್ಯ ಆಗಿದೆ. ಈ ಕುಕೃತ್ಯವನ್ನು ನಡೆಸಿದವರು ಯಾರು? ಇದಕ್ಕೆ ಸಹಾಯ ಮಾಡಿದವರು ಯಾರು? ಈ ಕುಕೃತ್ಯವನ್ನು ಕಂಡುಹಿಡಿದಕ್ಕೆ ನಮ್ಮಂಥ ಕರ್ನಾಟಕದಂಥ ಪೊಲೀಸರಿಗೆ ಸಾಧ್ಯ ಯಾಕೆ ಆಗಲಿಲ್ಲ ಅಂತಕ್ಕಂಥದ್ದು ನಮ್ಮ ಎದುರಿರುವಂಥ ಪ್ರಶ್ನೆ. ನಮ್ಮ ಪೊಲೀಸರು ಅತ್ಯಂತ ಶ್ರೇಷ್ಠ ವರ್ಗಕ್ಕೆ ಸೇರಿದಂಥ ಪೊಲೀಸರು, ಆದರೆ ಈ ಪ್ರಕರಣವನ್ನು ಯಾಕೆ ಈ ರೀತಿ ಆಯಿತು ಅಂತಕ್ಕಂಥದ್ದೇ ನಮಗೆ ತೀರಾ ಸಂಶಯಾತ್ಮಕವಾದಂಥ ವಿಚಾರ ನಮ್ಮ ಎದುರುಗಡೆ ಇರತಕ್ಕಂಥದ್ದು.